ಮನೆಗೆ ಸಿಡಿಲು ಬಡಿದರೂ ಮನೆ ಮಂದಿ ಅಪಾಯದಿಂದ ಪಾರಾದ ಘಟನೆ ಬಂಟ್ವಾಳ ತಾಲೂಕಿನ ವೀರಗಂಬ ಗ್ರಾಮದ ಕಲ್ಪನೆ ಎಂಬಲ್ಲಿ ನಡೆದಿದೆ. ಕಲ್ಮಲೆ ನಿವಾಸಿ ರಘುರಾಮ್ ಶೆಟ್ಟಿ ಅವರ ಮನೆಗೆ ಸಂಜೆ ವೇಳೆ ಸಿಡಿಲು ಬಡಿದಿದ್ದು ಮನೆ ಸಂಪೂರ್ಣ ಬಿರುಕುಬಿಟ್ಟಿದೆ. ವಿದ್ಯುತ್ ಮೀಟರ್ ಹಾಗೂ ವೈರ್ಗಳು ಸಂಪೂರ್ಣ ಕೆಟ್ಟು ಹೋಗಿವೆ. ಸಿಡಿಲು ಬಡಿಯುವ ವೇಳೆ ರಘುರಾಮ ಅವರ ಮಗಳಿಗೆ ಆನ್ಲೈನ್ ಕ್ಲಾಸ್ ನಡೀತಿದ್ದು ಮನೆಯ ಕೋಣೆಯಲ್ಲಿ ಕ್ಲಾಸ್ನ ಪಾಠ ಕೇಳ್ತಾ ಇದ್ರು. ಅಚಾನಕ್ ಬಡಿದ ಸಿಡಿಲಿನ ಪರಿಣಾಮ ಆನ್ಲೈನ್ ಕ್ಲಾಸ್ನಲ್ಲಿದ್ದ ರಜಿತಾ ಅವರ ಕಿವಿಗೆ ಸ್ವಲ್ಪ ಆಘಾತ ಆಗಿದೆ. ಇನ್ನೋರ್ವ ಮಗಳು ರಕ್ಷಿತಾ ಅವರು ಬಚ್ಚಲು ಕೋಣೆಯಲ್ಲಿದ್ದು ಅವರು ಕುಸಿದು ಬಿದ್ದ ಘಟನೆ ನಡೆದಿದೆ. ಆದರೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಘಟನೆಯಲ್ಲಿ ಸುಮಾರು 1 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದೆ.